ಶ್ರೀಮತಿ ಭವ್ಯ ರಮೇಶ್ ಶಾಳತ್ತೂರು ಶ್ರೀಗೋಳಿ, ಶ್ರೀಮತಿ ಸಂಗೀತ ಯೋಗೀಂದ್ರ ವಿನಾಯಕ್ ಶ್ರೀಗೋಳಿ ಸೈಟು ಕೂಡ ಸ್ವಾಗತ. ಇವರಿಗೆ ನಮ್ಮ ಸದಸ್ಯಾಚಾರ್ಯ ಹರಿಗಳ ಒಂದು ಸಾಲು ಗೌರವಿಸಬೇಕು.
ಭುವಿಗಿಳಿದೆಯೇನೋ ಭವಭೀತಿ ಭ್ರಮೆ ನೀಗಲೋ ಭವಭೀತಿ ಭ್ರಮೆ ನೀಗಲೋ ಭ್ರಮರಾಂಬೆ ನೀನು ಭುವಿಗಿಳಿದೆಯೇನೋ ಭ್ರಮರಾಂಬೆ ನೀನು ಭುವಿಗಿಳಿದೆಯೇನೋ ಭವಭೀತಿ ಭ್ರಮೆ ನೀಗಲೋ ಭವಭೀತಿ ಭ್ರಮೆ ನೀಗಲೋ ನಂದಿನಿ ಸುದೆಯಾಗಿ ಧರೆಗಿಳಿದು ಬಂದೆ ಆನಂದ ರೂಪದಿ ಕಟಿಲಲಿ ನಿಂದೆ 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 ಮೋಹಾಂತ ಅಸುರ ಅರುಣನ ಕೊಂದೆ ಮೋಹಾಂತ ಅಸುರ ಅರುಣನ ಕೊಂದೆ ಮೋಹಾಂತ ಅಸುರ ಅರುಣನ ಕೊಂದೆ ಮೋಹಾಂತ ಅಸುರ ಅರುಣನ ಕೊಂದೆ ವರದೆ ಅಭಯ ಕರುಣ್ಯ ಸಲಹೆ ಕಟಿಲೇಶ್ವರಿ ಭ್ರಮರಾಂಬೆ ನೀನು ಭುವಿಗಿಳಿದೆಯೇನೋ ಭವಭೀತಿ ಭ್ರಮೆ ನೀಗಲೋ ಭವಭೀತಿ ಭ್ರಮೆ ನೀಗಲೋ ಭ್ರಮರಾಂಬೆ ನೀನು ಭುವಿಗಿಳಿದೆಯೇನೋ ಭವಭೀತಿ ಭ್ರಮೆ ನೀಗಲೋ ಭವಭೀತಿ ಭ್ರಮೆ ನೀಗಲೋ ತ್ರಿಭುವನ ಮೋಹಿನಿ ದುರ್ಗಾ ಭವಾನಿ ಅಭವನ ರಾಣಿ ಆಶ್ರಿತವಾಣಿ ತ್ರಿಭುವನ ಮೋಹಿನಿ ದುರ್ಗಾ ಭವಾನಿ ಅಭವನ ರಾಣಿ ಆಶ್ರಿತ ಜನನಿ ತ್ರಿಭುವನ ಮೋಹಿನಿ ದುರ್ಗಾ ಭವಾನಿ ಅಭವನ ರಾಣಿ ಆಶ್ರಿತ ಜನನಿ ತ್ರಿಭುವನ ಮೋಹಿನಿ ದುರ್ಗಾ ಭವಾನಿ ಅಭವನ ರಾಣಿ ಆಶ್ರಿತ ಜನನಿ ಸಜ್ಜನ ರಕ್ಷಣಿ ದುರ್ಜನ ದಮನಿ ಸಜ್ಜನ ರಕ್ಷಣಿ ದುರ್ಜನ ದಮನಿ ಸಜ್ಜನ ರಕ್ಷಣಿ ದುರ್ಜನ ಧಮನಿ ಸಜ್ಜನ ರಕ್ಷಣಿ ದುರ್ಜನ ಧಮನಿ ವಿಮಲ ಚರಿತೆ ಭುವನ ಮಾತೆ ಕಟಿಲೇಶ್ವರಿ ಭ್ರಮರಾಂಬೆ ನೀನು ಭುವಿಗಿಳಿದೆಯೇನೋ ಭವಭೀತಿಗಲೋ ಭವಭೀತಿ ಭ್ರಮೆ ನೀಗಲೋ ಭ್ರಮರಾಂಬೆ ನೀನು ಭುವಿಗಿಳಿದೆಯೇನೋ ಭವಭೀತಿ ಭ್ರಮೆ ನೀಗಲೋ ಭವಭೀತಿ ಭ್ರಮೆ ನೀಗಲೋ ಭ್ರಮರಾಂಬೆ ನೀನು ಭುವಿಗಿಳಿದೆಯೇನೋ ಸ್ವರಾಂಬೆ ದಯನಿಗಲೋ ಭವಭೀತಿ ಭ್ರಮೆ ನೀಗಲೋ ವೈಕುಂಠಕ್ಕೆ ದಾರಿ ತೋರಿಸಯ್ಯ
ದಾರಿ ತೋರಿಸಯ್ಯ. ದಾರಿ ಯಾವುದಯ್ಯ ವೈಕುಂಠಕ್ಕೆ ದಾರಿ ತೋರಿಸಯ್ಯ. ದಾರಿ ಯಾವುದಯ ದಾರಿ ತೋರಿಸಯ್ಯ. ದಾರಿ ಯಾವುದಯ್ಯ ದಾರಿ ತೋರಿಸಯ್ಯ. ದಾರಿ ಯಾವುದಯ ದಾರಿ ತೋರಿಸಯ್ಯ. ದಾರಿ ಯಾವುದಯ್ಯ ದಾರಿ ತೋರಿಸಯ್ಯ. ಅದರ ಮುರುಗಿ ನಿನ್ನ ಪಾದ ಸೇರೋದಕ್ಕೆ ದಾರಿ ಯಾವುದಯ್ಯ ವೈಕುಂಠಕ್ಕೆ ದಾರಿ ತೋರಿಸಯ್ಯ. ದಾರಿ ಯಾವುದಯ್ಯ ವೈಕುಂಠಕ್ಕೆ ದಾರಿ ತೋರಿಸಯ್ಯ. ಬಲು ಭವದನುಭವದಿ ಕತ್ತಲೆಯೊಳು ಬಲು ಅಂಜುತ ನಡುಗೆ. 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 ಬಳಲುತ್ತ ತಿರುಗಿದ ದಾರಿಯ ಕಾಣದೆ. ಬಳಲುತ್ತ ತಿರುಗಿದ ದಾರಿಯ ಕಾಣದೆ. ಬಳಲುತ್ತ ತಿರುಗಿದ ದಾರಿಯ ಕಾಣದೆ. ಬಳಲುತ್ತ ತಿರುಗಿದ ದಾರಿಯ ಕಾಣದೆ. ಒಳವಂತ ದಾರಿಯ ತೋರೋ ನಾರಾಯಣ. ದಾರಿ ಯಾವುದಯ್ಯ ವೈಕುಂಠಕ್ಕೆ ದಾರಿ ಯಾವುದಯ್ಯ. ದಾರಿ ಯಾವುದಯ್ಯ ವೈಕುಂಠಕ್ಕೆ ದಾರಿ ತೋರಿಸಯ್ಯ. ಪಾಪ ಪೂರ್ವದಲ್ಲಿ ಮಾಡಿದುದಕ್ಕೆ ಲೇಪವಾಗಿದೆ ಕರ್ಮ. 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 ಈ ಪರಿಯಿಂದಲೇ ನಿನ್ನ ನೆನೆಸಿಕೊಂಬೆ. ಈ ಪರಿಯಿಂದಲೇ ನಿನ್ನ ನೆನೆಸಿಕೊಂಬೆ. ಈ ಪರಿಯಿಂದಲೇ ನಿನ್ನ ನೆನೆಸಿಕೊಂಬೆ. ಈ ಪರಿಯಿಂದಲೇ ನಿನ್ನ ನೆನೆಸಿಕೊಂಬೆ. ಶ್ರೀಪತಿ ಸಲಹೆನ್ನ ಭೂಪ ನಾರಾಯಣ. ದಾರಿ ಯಾವುದಯ್ಯ ವೈಕುಂಠಕ್ಕೆ ದಾರಿ ತೋರಿಸಯ್ಯ. ತಾದಿನ ತಕ ದಿನ ತಾದಿನ ತೈ 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 ತಾದಿನ ತಕ ದಿನ ತಾದಿನ ತೈ 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 ತೈ. ಕೇಶವ ಮಾಧವ ಗೋಕುಲ ಬಾಲ. ಕೇಶವ ಮಾಧವ ಗೋಕುಲ ಬಾಲ. ರಾಧಿಕಾ ನಾಥನೇ ಮೋಹನ ಕೃಷ್ಣ. ಓಹೋ ರಾಧಿಕಾ ನಾಥನೇ ಮೋಹನ ಮಾತ ತುಂಬಿದೆ. ಗಾಳಿ ತಂಪಾಗಿ ತಾಬೀಸಿದೆ. ಅಯ್ಯಪ್ಪನ ಹುಡುಕಿ ಮನ ಓಡಿದೆ. ಗುಡಿಗಂಟೆಗಳಿರೆಂದು ಧ್ವನಿ ಮಾಡಿದೆ. ಅಯ್ಯಪ್ಪನ ನಾಮ ತಾ ಮೂಡಿದೆ. ಗುಡಿಗಂಟೆಗಳಿರೆಂದು ಧ್ವನಿ ಮಾಡಿದೆ. ಅಯ್ಯಪ್ಪನ ನಾಮ ತಾ ಮೂಡಿದೆ. ಈದರೆಯೇ ಶಾಸ್ತಾನ ಶುಭದಾಲಯ. ಆಶಬರಿಗಿರಿ ಅವನ ಕರುಣಾಲಯ. ಈದರೆಯೇ ಶಾಸ್ತಾನ ಶುಭದಾಲಯ. ಆಶಬರಿಗಿರಿ ಅವನ ಕರುಣಾಲಯ. ಮಣಿಕಂಠನ ಪಾದ ನಮಗಾಶ್ರಯ. ಈ ಬದುಕು ಭುವಿ ಮೇಲೆ ಅವನಾದಯ. ಈ ಬದುಕು ಭುವಿ ಮೇಲೆ ಅವನಾದಯ. ಗುಡಿಗಂಟೆಗಳಿರೆಂದು ಧ್ವನಿ ಮಾಡಿದೆ. ಅಯ್ಯಪ್ಪನ ನಾಮ ತಾ ಮೂಡಿದೆ. ಗುಡಿಗಂಟೆಗಳಿರೆಂದು ಧ್ವನಿ ಮಾಡಿದೆ. ಅಯ್ಯಪ್ಪನ ನಾಮ ತಾ ಮೂಡಿದೆ.
ದೂರಾದವು ಕಲಿಗೆಯಲ್ಲಿ ಮಾಲೆ ತೊಟ್ಟೆನು ಕಷ್ಟವೆಲ್ಲ ದೂರಾದವು ನಿನ್ನ ದಾಸನಾದೆ ಸ್ವಾಮಿ ಅಯ್ಯಪ್ಪ ನಿನ್ನ ದಾಸನಾದೆ ಸ್ವಾಮಿ ಅಯ್ಯಪ್ಪ ಎಂದೋ ತುಳಿದ ವಿಷದ ಹಾವು ಹೆದೆಯ ಬಿಚ್ಚಿ ಕಚ್ಚಲು ಬಂತು ಎಂದೋ ತುಳಿದ ವಿಷದ ಹಾವು ಹೆದೆಯ ಬಿಚ್ಚಿ ಕಚ್ಚಲು ಬಂತು ದ್ವೇಷ ತುಂಬಿ ಹಾರುವ ಹದ್ದು ನನ್ನ ತಲೆಯ ಕುಕ್ಕಲು ಬಂತು ದ್ವೇಷ ತುಂಬಿ ಹಾರುವ ಹದ್ದು ನನ್ನ ತಲೆಯ ಕುಕ್ಕಲು ಬಂತು ಯಾವ ಗಳಿಗೆಯಲ್ಲಿ ಮಾಲೆ ತೊಟ್ಟೆನು ಹಾವು ಹದ್ದು ದೂರಾದವು ಯಾವ ಗಳಿಗೆಯಲ್ಲಿ ಮಾಲೆ ತೊಟ್ಟೆನು ಹಾವು ಹದ್ದು ದೂರಾದವು ನಿನ್ನ ದಾಸನಾದೆ ಸ್ವಾಮಿ ಅಯ್ಯಪ್ಪ ನಿನ್ನ ದಾಸನಾದೆ ಸ್ವಾಮಿ ಅಯ್ಯಪ್ಪ ಮನಸ್ಸಿನಲ್ಲಿ ನಿಂತಿರಲು ಮಂಜುನಾಥ ಮಂಜಿನಲ್ಲೂ ಮೆರೆಯುವುದು ಎಲ್ಲ ಕ್ಲೇಶ ಮನಸ್ಸಿನಲ್ಲಿ ನಿಂತಿರಲು ಮಂಜುನಾಥ ಮಂಜಿನೊಳು ಕಳೆಯುವುದು ಎಲ್ಲ ಕ್ಲೇಶ ಮನಸ್ಸಿನಲ್ಲಿ ನಿಂತಿರಲು ಮಂಜುನಾಥ ಮಂಜಿನಳು ಮರೆಯುವುದು ಎಲ್ಲ ಕ್ಲೇಶ ಮನಸ್ಸಿನಲ್ಲಿ ನಿಂತಿರಲು ಮಂಜುನಾಥ ಮಂಜಿನೊಳು ಮಳೆಯುವುದು ಎಲ್ಲ ಕ್ಲೇಶ ಮನೆಯ ಒಂದು ಪುಣ್ಯದ ಧರ್ಮಸ್ಥಳ ಮುದದಿಂದ ಒಂದಿರಲು ಮಂಜೇಶ ಮನೆಗೆ ಒಂದು ಪುಣ್ಯದ ಧರ್ಮಸ್ಥಳ ಮುದದಿಂದ ಕರೆದಿರಲು ಮಂಜೇಶ ಸತ್ಯ ಧರ್ಮ ನಿಷ್ಠೆಯಿಂದ ಪಾಲಿಸುವಾಗ ಭಕ್ತಿಯಿಂದ ದೈವ ಪೂಜೆ ಮಾಡಿದಂತೆ ಸತ್ಯ ಧರ್ಮ ನಿಷ್ಠೆಯನ್ನು ಪಾಲಿಸಿದಾಗ ಭಕ್ತಿಯಿಂದ ದೈವ ಪೂಜೆ ಮಾಡಿದಂತೆ ಅನ್ನದಾನ ವಸ್ತ್ರದಾನ ಮಾಡುವಾಗ ಅನ್ನದಾನ ವಸ್ತ್ರದಾನ ಮಾಡುವಾಗ ಧರ್ಮಸ್ಥಳ ಪ್ರಭು ದರ್ಶನ ಆದಂತೆ ಧರ್ಮಸ್ಥಳ ದರ್ಶನವಾದಂತೆ ಮನಸ್ಸಿನಲ್ಲಿ ನಿಂತಿರಲು ಮಂಜುನಾಥ ಮಂಜಿನೊಳು ಮರೆಯುವುದು ಎಲ್ಲ ಕ್ಲೇಶ ಮನಸ್ಸಿನಲ್ಲಿ ನಿಂತಿರಲು ಮಂಜುನಾಥ ಮಂಜಿನೊಳು ಮರೆಯುವುದು ಎಲ್ಲ ಕ್ಲೇಶ मुझे मुकुंदा सदना का बंदा मुझे मुकुंदा
ಸ್ವಾಮಿಯ ಈ ಒಂದು ತತ್ವಮಸಿ ಮಂಟಪದಲ್ಲಿ ಸಂಧ್ಯಾ ಭಜನೆ ಪ್ರಾರಂಭ ಆಗಿದೆ. ಇವತ್ತು 44ನೇ ದಿವಸ. ಈಗ ಪ್ರತಿನಿತ್ಯ ನಾವು ಎಲ್ಲ ಕಡೆಯಲ್ಲಿ ಕೇಳ್ತಾ ಇದ್ದೇವೆ, ನೋಡ್ತಾ ಇದ್ದೇವೆ, ಅಯ್ಯಪ್ಪ ವೃತ್ತಧಾರಿಗಳು ಶಬರಿಮಲೆಗೆ ಅವರು ಬೆಂಗಳೂರಿನಲ್ಲಿ ವಾಸವಾಗಿದ್ದಾರೆ. ಸುಮಾರೊಂದು ತಂಡ 3 ತಿಂಗಳುಗಳ ಕಾಲ ನಿರಂತರ 4 ತಿಂಗಳು 120 ದಿವಸಗಳ ಪಾದಯಾತ್ರೆಯನ್ನು ಮಾಡಿ ಬಹುಶಃ ನಿನ್ನೆ ತಮಿಳುನಾಡಿನ ಬಾರ್ಡ್ರಿಗೆ ಅವರು ತಲುಪಿದ್ದಾರೆ. ಇನ್ನೊಂದು 15 ದಿವಸದಲ್ಲಿ ಸನ್ನಿಧಾನಕ್ಕೆ ತಲುಪ್ತಾರೆ. ಈ ವಿಷಯವನ್ನು ನಾನು ಏಕೆ ಹೇಳಿದ್ದೆ ಅಂತ ಹೇಳಿದ್ರೆ, ಅಯ್ಯಪ್ಪ ಸ್ವಾಮಿಯನ್ನು ಎಷ್ಟು ಅನುಚಾನವಾಗಿ, ಎಷ್ಟು ಶ್ರದ್ಧಾಭಕ್ತಿಯಿಂದ ಭಕ್ತಾಭಿಮಾನಿಗಳು ಅವರನ್ನು ನೋಡಬೇಕು ಅಂತ ಹೇಳಿದ್ರೆ ನಾವು ಬಸ್ ಹತ್ತಿ ಹೋಗ್ಬೋದು, ಟ್ರೈನಲ್ಲಿ ಹೋಗ್ಬೋದು, ಕಾರಲ್ಲಿ ಹೋಗ್ಬೋದು. ಆದರೆ ಅಂತಃಕರಣದಿಂದ ಭಕ್ತಿಯನ್ನು ತೋರ್ಪಡಿಸುವ ಉದ್ದೇಶದಿಂದ ಆ ಯಾತ್ರೆ ಮಾಡಲಿಕ್ಕೆ ಎಷ್ಟು ಕಷ್ಟ ಆಗಿರ್ಬೋದು ಅಂತ ನೀವು ಭಾವಿಸಿರ್ಬೋದು. ನಿನ್ನೆ ಅವರನ್ನು ತಮಿಳುನಾಡಿನ ಬಾರ್ಡ್ರಲ್ಲಿ ಯಾರೋ ಒಬ್ಬರು ಸಂದರ್ಶನ ಮಾಡಿದ್ದನ್ನು ನಾನು ನೋಡಿದೆ. ಅವರು ಇನ್ನೂ ಕೂಡ ಏನು ಬಳಲಿಲ್ಲ, ಆಯಾಸ ಕಂಡಂತೆ ಇಲ್ಲ. ಆಗಸ್ಟ್ ತಿಂಗಳಲ್ಲಿ ಪಾದಯಾತ್ರೆ ಪ್ರಾರಂಭ ಮಾಡಿದ್ದಾರೆ. ಇನ್ನೂ ಕೂಡ 15 ದಿವಸ ಬೇಕು ಅಂತ ಅವರು ಹೇಳಿದ್ದಾರೆ. ಈ ಮಾತನ್ನು ನಾನು ಯಾಕೆ ಹೇಳಿದ್ದೇನೆ ಅಂತ ಹೇಳಿದ್ರೆ, ಅಲ್ಲಿ ಕೂಡ ಒಂದು ಸಂಘಟನೆಯ ಬಲ ಇದೆ. ಹಾಗೆ ಇಲ್ಲಿ ಕೂಡ ನಾವು ಇವತ್ತು ಭಜನೆ ಮಾಡಿದ ತಂಡದ ಪ್ರತಿಯೊಬ್ಬರ ಟೀ ಶರ್ಟಲ್ಲಿ ನೋಡ್ತಾ ಇದ್ದೇವೆ, ಸಂಘಟನೆ, ಸಂಸ್ಕಾರ, ಸೇವೆ ಅಂತ. ಬಹುಶಃ ಇವತ್ತು ಸಂಘಟನೆಯ ಕೊರತೆ ಆದರೆ, ಸಂಸ್ಕಾರದ ಕೊರತೆ ಆದರೆ, ಪಕ್ಕದ ಬಾಂಗ್ಲಾದೇಶದಲ್ಲಿ ಏನು ಆಗ್ತಾ ಇದೆ ಅನ್ನೋದನ್ನು ನೀವು ನೋಡ್ತಾ ಇದ್ದೀರಿ. ಅಲ್ಲಿ ಮನುಷ್ಯಹೀನರ ವರ್ತನೆಯನ್ನು ನಾವು ನೋಡ್ತಾ ಇದ್ದೇವೆ. ಅಲ್ಲಿ ಸಂಸ್ಕಾರದ ಕೊರತೆ ಎದ್ದು ಕಾಣ್ತಾ ಇದೆ. ಅದಕ್ಕೆ ಪ್ರತಿಭಟನೆ ಮಾಡಬೇಕಿದ್ರೆ ನಮ್ಮಲ್ಲಿ ಸಂಘಟನೆ ಬೇಕು. ಹಾಗೆ ಭಗವಂತನನ್ನು ಆರಾಧನೆ ಮಾಡಲಿಕ್ಕೆ ಸೇವೆಯ ಮುಖಾಂತರ, ಈ ಭಜನೆ ಎಂಬುದು ಒಂದು ಯಜ್ಞ, ಸೇವೆ. ಈ ಭಜನೆಯ ಸೇವೆಯ ಮುಖಾಂತರ ಹಾಗೆ ಈ 3 ಟೀ ಶರ್ಟಲ್ಲಿ ಧಾರಣೆ ಮಾಡಿದ್ದೀರಾ, ಸಂಸ್ಕಾರ, ಸಂಘಟನೆ, ಸೇವೆ. ಈ 3 ಕೂಡ ನಮ್ಮ ಭಜನೆಯಲ್ಲಿ ಕೂಡ ಅಳವಡಿಕೆಯಾಗಿದೆ. ದೇಶದ, ದಯಮಾಡಿ ಸ್ವಲ್ಪ ಮಾತನ್ನು ನಿಲ್ಲಿಸಬೇಕು. ನಾವೇನು ಇವತ್ತು ಭಜನೆ ಮಾಡ್ತಾ ಇದ್ದೇವೆ, ಈ 3 ನಿಮ್ಮ ಟೀ ಶರ್ಟಿನಲ್ಲಿರ್ತಕ್ಕಂಥ ವಿಚಾರಗಳು ಪ್ರಸ್ತುತ ದೇಶಕ್ಕೆ ತುಂಬ ಅಗತ್ಯ ಇದೆ. ನೀವೆಲ್ಲ ಗಮನಿಸ್ತಾ ಇದ್ದೀರಿ, ಇವತ್ತೇನು ಪಕ್ಕದ ರಾಷ್ಟ್ರಗಳಲ್ಲಿ ಆಗ್ತಾ ಇದೆ, ಎಲ್ಲೋ ಆಗ್ತಾ ಇದೆ ಅಂತ ನಾವು ಅದನ್ನು ಲಘುವಾಗಿ ಪರಿಗಣಿಸಿದರೆ ಬಂಧುಗಳೇ, ಇವತ್ತಲ್ಲ ನಾಳೆ ನಮ್ಮ ಮನೆಗೆ ಇದು ಕಟ್ಟಿಟ್ಟ ಬುತ್ತಿ. ಇದನ್ನು ನಾವು ಪ್ರತಿಭಟಿಸಬೇಕಿದ್ರೆ ಸಂಘಟನೆ ತುಂಬ ಅಗತ್ಯ ಇದೆ. ಈ ಮಾತನ್ನು ಇವತ್ತು ನಾನು ಯಾಕೆ ಒತ್ತಿ ಹೇಳ್ತಾ ಇದ್ದೇನೆ ಅಂದರೆ, ಎಲ್ಲರ ಎದೆಯಲ್ಲಿ ಕಾಣ್ತಾ ಇದೆ ಸಂಸ್ಕಾರ, ಸೇವೆ, ಸಂಘಟನೆ. ನಾವಿನ್ನು ಮುಂದೆ ಕೇವಲ ಮನೆಯಲ್ಲಿ ನಮ್ಮ ಮನೆ, ನಮ್ಮ ಕುಟುಂಬಗಳು ಅಂತ ಮಾತ್ರ ಸೀಮಿತ ಆದರೆ ಖಂಡಿತ ಸಾಧ್ಯವೇ ಇಲ್ಲ. ಮನೆಯಿಂದ ಹೊರಗೆ ಬಂದು ಒಂದು ಪ್ರಪಂಚ ಇದೆ. ಹಾಗೆ ಇಂಥ ಸಂಘಟನೆಗಳನ್ನು ನಾವು ಸೇರಿಕೊಳ್ಳಬೇಕು. ಹಾಗೆ ಬಹುಶಃ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಬಹುಶಃ ಕರ್ನಾಟಕದಲ್ಲಿ ಬೇರೆ ಬೇರೆ ವಲಯಗಳನ್ನು ಮಾಡಿಕೊಂಡು ವಿಶೇಷವಾಗಿ ಅವರು ಯೋಗಕ್ಕೆ ಒತ್ತನ್ನು ಕೊಡ್ತಾ ಇದ್ದಾರೆ. ಹಾಗೆ ಬೇರೆ ಬೇರೆ ನಮ್ಮ ಪುಣ್ಯ ಕ್ಷೇತ್ರಗಳಲ್ಲಿ ಅದು ಬೇರೆ ಬೇರೆ ಯಾವುದು ಅಮಾವಾಸ್ಯೆ ಇರ್ಬೋದು ಅಥವಾ ಷಷ್ಠಿ ಇರ್ಬೋದು, ವಿಶೇಷ ಕಾರ್ಯಕ್ರಮಗಳಲ್ಲಿ ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ ಪ್ರಾತಃ ಕಾಲದಲ್ಲಿ ಅವರು ಯೋಗ ಮಾಡೋದನ್ನು ನಾನು ಕೂಡ ವೈಯಕ್ತಿಕವಾಗಿ ನೋಡಿದ್ದೇನೆ. ಹಾಗಾಗಿ ಈ ಸಂಘಟನೆಯಲ್ಲಿ ಇವರು ಮಾಡ್ತಿರುವಂಥ ಸೇವೆಗೆ ಒಮ್ಮೆ ಜೋರಾಗಿ ಎಲ್ಲರೂ ಚಪ್ಪಾಳೆಯನ್ನು ತಟ್ಟಬೇಕು. ಹಾಗೆ ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ, 44 ದಿವಸಗಳಲ್ಲಿ ಒಂದು ದಿವಸ ಅಂದರೆ ನಿನ್ನೆ ಅಲ್ಲ ಮೊನ್ನೆ ಭಾನುವಾರ ಅತೀ ಕಡಿಮೆ ಅಂದರೆ ಕೇವಲ 2 ಮಾತ್ರ ಭಜಕರು ವೇದಿಕೆಯಲ್ಲಿ ಇದ್ದುಕೊಂಡು, ಅದು ಕೂಡ ಒಬ್ಬರಿಗೆ ಅಲ್ಲಿ ಸ್ವರ ಬರಲಿಲ್ಲ, ಹಾಗಾಗಿ ಒಬ್ಬರೇ ಹಾಡಿ ಅಯ್ಯಪ್ಪನ ಪಾದಕ್ಕೆ ಭಜನೆಯನ್ನು ಸಮರ್ಪಣೆ ಮಾಡಿದರೆ ಅದು ಅತಿ ಕಡಿಮೆ ಸಂಖ್ಯೆಯಲ್ಲಿ ಭಾಗವಹಿಸಿದ ದಿನ ಮೊನ್ನೆ ಭಾನುವಾರ. ಬಹುಶಃ ಈ 44 ದಿವಸಗಳಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ನಮ್ಮ ವೇದಿಕೆ ಸಣ್ಣದಾಯಿತು ಅಂತ ಕಾಣ್ತಾ ಇದೆ. ಬಹಳ ದೊಡ್ಡ ಮಟ್ಟದಲ್ಲಿ ನಮ್ಮ ಸಂಘಟನೆ ಹೇಗಿದೆ, ನಮ್ಮ ಸಾಮರ್ಥ್ಯ ಹೇಗಿದೆ ಅನ್ನೋದನ್ನು ಪತಂಜಲಿ ಯೋಗ ಶಿಕ್ಷಣದವರು ಇವತ್ತು ಭಜನೆ ಮುಖಾಂತರ ಈ 44ನೇ ದಿವಸದ ಒಂದು ಭಜನೆಯನ್ನು ಹರಿಹರನ ಪಾದಕ್ಕೆ ಸಮರ್ಪಣೆ ಮಾಡಿದರೆ ಅವರಿಗೆ ನಮ್ಮ 4 ಸಮಿತಿಗಳ ಪರವಾಗಿ ಹೃದಯ ಸ್ಪರ್ಶಿ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ. ಹಾಗಾಗಿ ಇವತ್ತು 44ನೇ ದಿವಸದ ಈ ಒಂದು ಭಜನೆಯನ್ನು ಸಮರ್ಪಣೆಯಾಗಿದೆ. ಇದೇ ಪಕ್ಕದ ಸ್ಥಳದಲ್ಲಿ ನಮ್ಮ ಕಿವಿಗೆ ಕೇಳಿಸ್ತಾ ಇದೆ ಶ್ರೀ ದುರ್ಗಾಂಬೆ ಭ್ರಮರಾಂಬಿಕೆಯ ಯಕ್ಷಗಾನ. ಯಾಕಂದರೆ ದೇವಿಗೆ ಯಕ್ಷಗಾನ ತುಂಬ ಪ್ರಿಯ, ಹಾಗೆ ಹರಿಹರ ಪುತ್ರ ಅಯ್ಯಪ್ಪನಿಗೆ ಸಂಕೀರ್ತನೆ ತುಂಬ ಪ್ರಿಯ. ಹಾಗಾಗಿ 2 ಹತ್ತಿರ ಒಂದು ಕೇವಲ 50 ಮೀಟರ್ನ ಅಂತರದಲ್ಲಿ 2 ಕಡೆಯಲ್ಲಿ ಕೂಡ ಸೇವೆ, ಅದು ಕೂಡ ಯಕ್ಷಗಾನದ ಸೇವೆ.
ಇದು ಕೂಡ ಭಜನೆಯ ಸೇವೆ. ಈ ಎರಡೂ ಸೇವೆ ಬಹುಶಃ ಇವತ್ತು ಹರಿಹರನಿಗೆ ಎಡ ಮತ್ತು ಬಲದಿಂದ ಸಮರ್ಪಣೆ ಆಗಿದ್ದಂಥ ಧನ್ಯತಾ ಭಾವನದಿಂದ ಎಲ್ಲರೊಮ್ಮೆ ಜೋರಾಗಿ ಚಪ್ಪಾಳೆಯನ್ನು ತಟ್ಟುವ. ಇವತ್ತಿನ ಈ ತಂಡಕ್ಕೆ ನಮ್ಮ ಈ ಪರಿಸರದಲ್ಲಿ ಒಂದು ರಾಜಕೀಯ ಕ್ಷೇತ್ರದಲ್ಲಿ ಕೂಡ ಹಲವು ವರ್ಷಗಳಿಂದ ಸೇವೆಯನ್ನು ಮಾಡಿ ಎಲ್ಲರ ಪ್ರೀತಿ ಪಾತ್ರರಾದಂಥ ನಮ್ಮ ಕರುಣಾಕರ ಕಾರಣ, ನಾವು ಕರ್ಣನ ಅಂತರನ ಪ್ರೀತಿಯಿಂದ ಕರೆಯುವುದು, ಅವರು ಬಂದು ಈ ತಂಡದ ಮುಖ್ಯಸ್ಥರಿಗೆ ಒಂದು ಸ್ಮರಣಿಕೆ ಮತ್ತು ಶಾಲನ್ನು ಕೊಟ್ಟು ಗೌರವಿಸಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಈ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಉಳ್ಳಾಲವಲ ಇವರಿಗೆ ನಮ್ಮ 4 ಸಮಿತಿಗಳ ಪರವಾಗಿ ಹಾಗೂ ನೆರೆದಿರುವ ಎಲ್ಲ ಭಕ್ತಾಭಿಮಾನಿಗಳ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಭಗವಂತ ನಿಮ್ಮ ಸಂಘಟನೆಗೆ ಇನ್ನಷ್ಟು ಬಲವನ್ನು ಕೊಡಲಿ. ನಮ್ಮ ಸಂಘಟನೆಯಿಂದ ನಾವು ಮಾತ್ರ ಅಲ್ಲ, ನಮ್ಮ ದೇಶ ಕೂಡ ಒಳ್ಳೆಯದಾಗಲಿ. ಮುಂದೆ ಬರತಕ್ಕಂಥ ಎಲ್ಲ ವಿಘ್ನಗಳನ್ನು ಗೋವಿಂದ ಗೋವಿಂದ